ಖಂಡಿತವಾಗಿ ಬಿಡುವುದಿಲ್ಲ. ನಾವು ಬಿಜೆಪಿಯವರು ಬಿಡುವುದಿಲ್ಲ. ಅಗತ್ಯ ಬಿದ್ದರೆ ನಾನು ಮತ್ತೆ ಬರ್ತೀನಿ. ಪ್ರಾಯ ಆಗಿರ್ಬೋದು ಸ್ವಲ್ಪ, ಆದರೆ ಇವರನ್ನೆಲ್ಲ ಎದುರಿಸುವ ತಾಕತ್ತಿದೆ. ಇಂಥ 100 ಜನ ಅಲ್ಲ 1000 ಜನ ಬಂದರೂ ಕೂಡ ಎದುರಿಸುವಂಥ ತಾಕತ್ತಿದೆ. ಅದನ್ನು ಮಾಡುವಂಥ ಕೆಲಸ ಕಾರ್ಯಗಳನ್ನು ನಾವು ಮಾಡ್ತೀವಿ. ಇದರಲ್ಲಿ ಯಾವುದೇ ಎರಡು ಮಾತುಗಳಿಲ್ಲ. ಇನ್ನೊಂದು ಭಾರಿ ದೊಡ್ಡ ಸಂಗತಿ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಕಳೆದ 2-3 ದಿನದಿಂದ 4 ದಿನದಿಂದ ಸಂಜೀವರ ನೇತೃತ್ವದಲ್ಲಿ ನಡೆಯುತ್ತಾ ಇರುವಂಥ ಈ ಒಂದು ನಮ್ಮ ಕಾರ್ಯ ಯೋಜನೆ, ರಾಧಾಕೃಷ್ಣ ಆಳ್ವರ ನೇತೃತ್ವದಲ್ಲಿ ನಡೆಯುವಂಥ ಈ ಒಂದು ಕಾರ್ಯಗಳನ್ನು ನೋಡಿ ಇಬ್ಬರು ಕಂಗಾಲಾಗಿಬಿಟ್ಟಿದ್ದಾರೆ. ಕಾಂಗ್ರೆಸ್ಸು ಮತ್ತು ಪಕ್ಷೇತರರು ಇಬ್ಬರು ಕಂಗಾಲಾಗಿದ್ದಾರೆ. JDSನ ಬಗ್ಗೆ ನಾನು ಮಾತಾಡೋದಿಲ್ಲ. ಸುಮ್ಮನೆ ಅನಗತ್ಯ ಮಾತಾಡಿ ಟೈಮ್ ಯಾಕೆ ವೇಸ್ಟ್ ಮಾಡೋದು, ಅದಕ್ಕೆ ಬೇಕಾದ ಅವರ ಬಗ್ಗೆ ಮಾತಾಡುವಂಥ ಅಗತ್ಯ ಇಲ್ಲ. ಪುತ್ತೂರಿನಲ್ಲಿ ಇವರಿಬ್ಬರ ಜೊತೆ ಒಳ ಒಪ್ಪಂದ ಆಗಿದೆ. ನಿನ್ನೆಯಿಂದ ಪ್ರಾರಂಭ ಆಗಿದೆ. ಜಂಟಿ ಸರ್ವೆಗಳನ್ನು ಮಾಡ್ತಾ ಇದ್ದಾರೆ. ಯಾರು ಮುಂಚೂಣಿಯಲ್ಲಿದ್ದಾರೋ ಅವರಿಗೆ ನಾವು ಸಪೋರ್ಟ್ ಮಾಡಬೇಕು ಅಂತ ಹೇಳುವಂಥ ಒಳ ಒಪ್ಪಂದಗಳನ್ನು ಇಲ್ಲಿ 2 ಜನ ಮಾಡಿರುವಂಥದ್ದು. ನಾಳೆ ನಾಳ್ದು ಅದರ ನಾಳ್ದು 5-6ನೇ ತಾರೀಕಿಗೆ ಈ ಹಂತಕ್ಕೆ ಯಾರೊಬ್ಬರು ವಿಡ್ರಾ ಮಾಡಿ ಮತ್ತೊಬ್ಬರಿಗೆ ಸಪೋರ್ಟ್ ಮಾಡಿ ಆ ಮೂಲಕ BJPಯನ್ನು ಸೋಲಿಸಬೇಕು ಅಂತ ಹೇಳುವಂಥ ಹುನ್ನಾರದ ಕಡೆ ಇವರು ಹೋಗ್ತಾ ಇರುವಂಥದ್ದು ನಮಗೆ ಬೇರೆ ಬೇರೆ ಕಡೆಯಿಂದ ವರದಿ ಬರ್ತಾ ಇದೆ. ಸ್ವಲ್ಪ ಮಾನ ಇರಬೇಕು, ಮರ್ಯಾದೆ ಇರಬೇಕು. ಬಾಯಿಗೆ ಬಂದಾಗೆ ಬೀದಿಯಲ್ಲಿ ಮಾತಾಡೋದಲ್ಲ. ತಮ್ಮ ಸ್ವಾರ್ಥಕ್ಕಾಗಿ ಯಾವ ಪಕ್ಷ ತಮಗೆ ಎಲ್ಲವನ್ನು ಕೊಟ್ಟು ನಾವು ಯಾರು ಅಂತ ತೋರಿಸ್ಕೊಟ್ಟಿದ ಅವರಿಗೆ ಅವಮಾನ ಮಾಡುವಂಥದ್ದು. ಅದಕ್ಕೆ ನಾನೇನು ಹೇಳುವುದಿಲ್ಲ, ಜನ ಉತ್ತರ ಕೊಡ್ತಾರೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಈ ಒಳ ಒಪ್ಪಂದ ಭಾರಿ ಡೇಂಜರಸ್ ಅಂತ ನಾನು ತಿಳ್ಕೊಳ್ತಾ ಇದ್ದೇನೆ. ಈ ಒಳ ಒಪ್ಪಂದವರು ಮಾಡಿಕೊಂಡಷ್ಟು ಜನ ಹೇಳ್ತಾರೆ, ಸರ್ ಏನು ಸರ್ ನಿನ್ನೆವರೆಗೆ ನನಗೆ ಅಂತ ಹೇಳಿದ್ರು, ಇವತ್ತು ಅವರಿಗೆ ಅಂತ ಹೇಳ್ತಾರೆ, ಅವರು ಇವರಿಗೆ ಅಂತ ಹೇಳ್ತಾರೆ, ಆದ ಕಾರಣ ನಾವು ನಿಮಗೆ ಕೊಡ್ತೇವೆ ಅಂತ ಹೇಳುವಂಥ ಒಂದು ವಾತಾವರಣ ಇಲ್ಲೆಲ್ಲ ಸೃಷ್ಟಿ ಆಗುವುದನ್ನು ನಾವು ಕಾಣ್ತಾ ಇದ್ದೇವೆ. ಇದು ಆಗ್ತಾ ಇದೆ ಇಲ್ಲಿ. ಇನ್ನು ಪುತ್ತೂರಿನ ಜನತೆ ತುಂಬ ಪ್ರಜ್ಞಾವಂತರು. ಪುತ್ತೂರಿನ ಜನತೆ ಭಾರಿ ಸುಲಭದಲ್ಲಿ, ಈಗ ಬೇರೆ ಎಲ್ಲ ಕಡೆಗಳಲ್ಲಿ ನಾವು ನೋಡ್ತಾ ಇದ್ದೇವೆ, ಸ್ವಲ್ಪ ಬೇರೆ ಬೇರೆ ಆಟಗಳು ಎಲ್ಲ ನಡೆಯುವಂಥದ್ದು. ಕೆಲವರ ತಲೆಯಲ್ಲಿ ಇಲ್ಲಿ ಬಂದವರಲ್ಲಿ ಕೂಡ ಇತ್ತು, ಅಭ್ಯರ್ಥಿ ಆದವರಲ್ಲಿ ಅದರಲ್ಲಿ ಸ್ವಲ್ಪ ಆಟ ಆಡಿಸ್ಬೋದು ಅಂತ. ಸ್ವಾಮಿ ಆ ಚಿಲ್ಲರೆ ಏನಾದ್ರು ಶಬ್ದ ಮಾಡಿತ್ತು, ಅವರದ್ದು ನೋಟು ಶಬ್ದ ಮಾಡಲ್ಲ. ಇದನ್ನು ಅವರು ತಿಳ್ಕೊಳ್ಬೇಕು. ಆದ ಕಾರಣ ಯಾವುದೇ ಹಣದ ಆಟದಲ್ಲಿ ನಾವು ಎಲ್ಲವನ್ನು ಮಾಡ್ತೇವೆ ಅಂತ ಹೇಳುವಂಥವರು. ಪುತ್ತೂರಿನಂಥ ದಕ್ಷಿಣ ಕನ್ನಡ ಜಿಲ್ಲೆಯಂಥ ಜಾಗದಲ್ಲಿ ಅದರ ಕಾರ್ಯಾಚರಣೆ ನಡೆಯುವುದಿಲ್ಲ ಅಂತ ಗೊತ್ತು. ನಾವೆಲ್ಲರೂ ಕೂಡ ಒಂದು ರೀತಿಯಲ್ಲಿ ಜನಾಶೀರ್ವಾದದಿಂದ, ನಿಮಗೆ ಆಶ್ಚರ್ಯ ಆಗ್ಬೋದು ಸರ್, ಇವತ್ತು ಅಷ್ಟಿಷ್ಟು ಖರ್ಚು ಹೇಳ್ತಾರಲ್ಲ, ಮುಗರಡಿಯವರಲ್ಲಿ ಕೇಳಿ. ನಾವು 2 ಲಕ್ಷದಲ್ಲಿ ಚುನಾವಣೆ ಮಾಡಿದ್ದೀವಿ ಪುತ್ತೂರಿನಲ್ಲಿ. 2 ಲಕ್ಷದಲ್ಲಿ ಯಾವ ಗ್ರಾಮಕ್ಕೆ ಹೋದರೂ ಆ ಗ್ರಾಮದ ಅಲ್ಲಿಯ ನಮ್ಮ ನಾಯಕವಾಗಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಾವಿದ್ದಾಗ ಅವ್ರು ನಮ್ಮೊಟ್ಟಿಗೆ ಇದ್ದರು. ನಾನೇ ಉದಾಹರಣೆ, ಅದಕ್ಕೆ ಇನ್ನು ಬೇರೆಯವರು ಯಾಕೆ ಉದಾಹರಣೆ. ನಾನಿದ್ದಾಗ ಅವರು ನನ್ನೊಟ್ಟಿಗೆ ಇದ್ದರು. ಮುಂಡೂರಿನ ಭಾಗದಲ್ಲಿ ಅವರು ಕೆಲಸ ಮಾಡ್ತಾಯಿದ್ರು. ನಮ್ಮ ಪಾರ್ಟಿಗೆ ಭಾಸ್ಕರಾಚಾರ್ಯರು ಇದೇ ಅರುಣ್ ಕುತ್ತಿಲೆಲ್ಲ ಕೆಲಸ ಮಾಡ್ತಾಯಿದ್ರು. ಇದು ನನಗೆ ಗೊತ್ತಿದೆ. ಶನಿ ಪೂಜೆಯಲ್ಲಿ ಅವರ ಶನಿ ಬಿಡಿಸಿದ್ದು ಕೂಡ ನೀವು ನೋಡಿದ್ದೀರಿ ಅಂತ ಕಾಣ್ತೀವಿ. ಅದೆಲ್ಲ ನೀವು ಬರ್ತಿದ್ದೀರಿ 3 ಸರಿ, ಮತ್ತೆ ನಾನು ಹೇಳುವಂತ ಅಗತ್ಯ. ಯಾರನ್ನು ಸರ್, ನಮಗೆ ಎನ್ಕೌಂಟರ್ ಮಾಡಲಿಕ್ಕೆ ಆ ಮುಸ್ಲಿಂ ಭಯೋತ್ಪಾದಕರು ಇದ್ದಾರಲ್ಲ, ಅವರು ಭಾರಿ ಸಂಖ್ಯೆಯಲ್ಲಿದ್ದಾರೆ. ಅವರದ್ದೆಲ್ಲ ಆದಮೇಲೆ ಮತ್ತೆ ನೋಡ್ತೀವಿ ಅಗತ್ಯ ಬಿದ್ದರೆ. ಹಿಂದೂಗಳನ್ನು ಕೂಡ ಅಲ್ಲ, ದೇಶ ವಿರೋಧಿ ಮಾಡಿದರೆ ಅವರು ಕೂಡ ದೇಶ ವಿರೋಧಿ, ನಮ್ಮ ದೇಶ ವಿರೋಧ ಅಂತ ಕೆಲಸ ಮಾಡಿದರೆ ಯಾರಿಗೂ ಕೂಡ ಕಾಂಪ್ರಮೈಸ್ ಇಲ್ಲ ಸರ್. ನಾವು ದೇಶ ಪ್ರಥಮ ಅಂತ ಹೇಳುವಂಥದ್ದು. ನೀವು ಬಾಕಿ ಈಗ ಇಲ್ಲಿ ನನ್ನ ಪಾರ್ಟಿಯಲ್ಲಿರುವಾಗ ಅವರು ನನ್ನ ರಾಜಕೀಯ ಮಿತ್ರರು. ನನ್ನ ಪಾರ್ಟಿಯಿಂದ ಬಿಟ್ಟು ಬೇರೆ ಪಾರ್ಟಿಗೆ ಹೋದಾಗ ನನ್ನ ರಾಜಕೀಯ ಶತ್ರುಗಳು ಅಂತ ಹೇಳುವಂಥದ್ದು ಮತ್ತೆ ಹೇಳಿದೆ ಸರ್. ಈಗ ನಿಮ್ಮ ಯಾರು ಬಿಸ್ನೆಸ್ ಪಾರ್ಟ್ನರ್ ಅಂತ ಹೇಳೋದು ಅಶೋಕ್ ಕುಮಾರ್ ಇವರು ಅಫಿದಾವತ್ತಲ್ಲಿ ಹೇಳ್ಕೊಳ್ತಾರೆ.